ಸುರತ್ಕಲ್ನ ಇಡ್ಯ ಶ್ರೀ ಮಹಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ, ಅಷ್ಟಪವಿತ್ರ ನಾಗಮಂಡಲೋತ್ಸವ, ಶ್ರೀ ಪಿಲಿ ಚಾಮುಂಡಿ ದೈವದ ಧರ್ಮನೇಮೋತ್ಸವ ಧಾರ್ಮಿಕ ವಿಧಿವಿಧಾನದೊಂದಿಗೆ ನಡೆಯಿತು. ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು. ಇಡ್ಯ ಶ್ರೀ ಮಹಲಿಂಗೇಶ್ವರ ದೇವರಿಗೆ ಬ್ರಹ್ಮಶ್ರೀ ಕುಡುಪು ನರಸಿಂಹ ತಾಂತ್ರಿಗಳ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ. ದೇವತಾ ಪ್ರಾರ್ಥನೆ, ಪುಣ್ಯಾಹ, ನಾಂದಿ ಸಮಾರಾಧನೆ, ಕಂಕಣ ಬಂಧ, ಆದ್ಯ ಗಣಪತಿ ಹೋಮ, ದೇವರ ಸನ್ನಿಧಿಯಲ್ಲಿ ತೋರಣ ಮುಹೂರ್ತ ನಡೆಯಿತು. ನಾಗದೇವರ ಸನ್ನಿಧಿಯಲ್ಲಿ ವೇದಮೂರ್ತಿ ಕೃಷ್ಣ ಭಟ್ ತೋರಣ ಮುಹೂರ್ತ ನೆರವೇರಿಸಿದರು. ಸೂರತ್ಕಲ್ನ ಮಹಲಿಂಗೇಶ್ವರ ಎಜುಕೇಷನಲ್ ಸೊಸೈಟಿ ಅಧ್ಯಕ್ಷರಾದ ಡಾ ಟಿ ರಮಾನಾಥ ಶೆಟ್ಟಿ ದೀಪ ಬೆಳಗಿಸಿದರು. ಗಣೇಶ್ಪುರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಪಟೇಲ್ ಶ್ರೀ ಶ್ರೀನಿವಾಸ ರಾವ್ ನೆರವೇರಿಸಿದರು. ಇಡ್ಯ ಶ್ರೀ ಮಹಲಿಂಗೇಶ್ವರ ಭಜನಾ ಮಂಡಳಿಯ ಗೌರವಾಧ್ಯಕ್ಷರಾದ ಕೆ ನಾರಾಯಣ ರಾವ್ ಅವರು ಉಗ್ರಾಣ ಮುಹೂರ್ತ ನೆರವೇರಿಸಿದರು. ನಂತರ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು. ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಸೂರತ್ಕಲ್ನ ಶ್ರೀ ಸದಾಶಿವ ಮಹಾಗಣಪತಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಪ್ರೊಫೆಸರ್ ಡಾ ಎಸ್ ಗಣಪತಿಮಯ್ಯ ಅವರು ಜ್ಯೋತಿ ಪ್ರಜ್ವಲನಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಇಡ್ಯ ಶ್ರೀ ಮಹಾಲಿಂಗೇಶ್ವರ ಗಣಪತಿ ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಿದೆ. ಶ್ರೀ ಮಹಾಗಣಪತಿ ದೇವರು ನಮ್ಮೆಲ್ಲರಿಗೂ ಅನುಗ್ರಹ ನೀಡಲಿ ಎಂದು ಹೇಳಿದರು. ಮಾಗಣೆಯ ದೇವರಾದ ಸದಾಶಿವ ಹಾಗೂ ಗ್ರಾಮರ ದೇವರಾದ ಮಹಾಲಿಂಗೇಶ್ವರ ಮತ್ತು ವಿಘ್ನ ವಿನಾಶಕನಾದ ಮಹಾಗಣಪತಿಯು ನಮಗೆಲ್ಲ ಅನುಗ್ರಹ ಮಾಡಲಿ ಅಂತ ಹೇಳುತ್ತಾ ನನ್ನೆರಡು ಮಾತನ್ನು ನಿಲ್ಲಿಸಿದೆ. ಅನಂತರ ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಶಾಶ್ವತವಾದಂತಹ ಶಾಂತಿ, ಮೋಕ್ಷ ಅದನ್ನು ಪಡೆಯಲಿಕ್ಕೆ ಬೇಕಾದಂತಹ ಒಂದು ಮುಖ್ಯ ಯಾವುದು ಸಾಧನ, ಅದು ಯಾವುದು ಕೇಳಿದರೆ ವಿರಕ್ತಿ, ವೈರಾಗ್ಯ. ನಮಗೆ ಲೋಕ ವಿಷಯಗಳಲ್ಲಿ ಎಷ್ಟು ಬೇಕೋ ಅಷ್ಟೇ ಆಸಕ್ತಿ ಇರಬೇಕು. ಯಾಕೆ ಲೋಕದಲ್ಲೂ ಕೂಡ ನಮಗೆ ಆಸಕ್ತಿ, ದೇವರಲ್ಲೂ ಕೂಡ ಆಸಕ್ತಿ. ಶಾಸ್ತ್ರ ಇದು ತಪ್ಪುತ್ತದೆ. ಯಾಕೆ ಏಕಾಂತ ಭಕ್ತರಾಗುವುದು ನಾವು. ಈ ಸಂದರ್ಭ ಸಭಾ ಅಧ್ಯಕ್ಷತೆಯನ್ನು ಸೂರತ್ಕಲ್ನ ಎಚ್ವಿ ಸಂಘದ ಅಧ್ಯಕ್ಷರಾದ ಇ ಜನಾರ್ದನ ವಹಿಸಿದ್ರು. ಈ ಸಂದರ್ಭ ವಾಗೀಶು ಶಾಸ್ತ್ರಿ, ಸುಧಾಕರ್ ಪೂಂಜಾ, ಪ್ರೊಫೆಸರ್ ಪಿಕೆ ಮೊಯ್ಲಿ, ಎಜೆ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಡಾ ಎಜೆ ಶೆಟ್ಟಿ, ದೊಂಬಯ್ಯ ಗುರಿಕಾರ್, ಭಾಸ್ಕರ ಗುರಿಕಾರ್, ಅಧ್ಯಕ್ಷರಾದ ಮಹಾಬಲ ಪೂಜಾರಿ ಕಡಂಬೋಡಿ, ಕ್ಷೇತ್ರದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಐ ರಮಾನಂದ್ ಭಟ್ ಹಾಗೂ ಬ್ರಹ್ಮಕಲಶ ನಾಗಮಂಡಲ ಧರ್ಮ ನೇಮೋತ್ಸವದ ಸಮಿತಿ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.